ಉಡುಪಿ ಪರ್ಯಾಯದಲ್ಲಿ ಜಿಲ್ಲಾಧಿಕಾರಿಯವರು ಭಗವಧ್ವಜವನ್ನ ಹಾರಿಸಿರುವುದನ್ನು ಖಂಡಿಸಿರುವ ಮತ್ತು ದೇವಸ್ಥಾನಗಳಲ್ಲಿ ಕೇಸರಿ ಧ್ವಜ ಹಾರಿಸಬೇಡಿ ಎಂದು ಉಗ್ರವಾಗಿ ಹೇಳಿಕೆಯನ್ನು ನೀಡಿರುವ ಮಾಜಿ ಸಚಿವ ಬಿ ರಮಾನಾಥರಯ್ಯವರ ಹಿಂದೂ ವಿರೋಧಿ ನಡೆಯನ್ನ ಬಿಜೆಪಿ ಖಂಡಿಸುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಮಾಧವ ಮಾವೆ ಅವರು ಹೇಳಿದರು. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜಿಲ್ಲಾಧಿಕಾರಿಗಳು ಕೂಡ ಮನುಷ್ಯರು. ಉಡುಪಿ ಜಿಲ್ಲೆಯ ಪರ್ಯಾಯ ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ದೇಶವೇ ನೋಡುವಂತಹ ದೊಡ್ಡ ಕಾರ್ಯಕ್ರಮವಾಗಿದೆ. ಆದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೇಸರಿ ಬಾವುಟವನ್ನ ಹಾರಿಸಬಾರದು ಎಂದು ಎಲ್ಲಿಯಾದರೂ ಕಾನೂನಿನಲ್ಲಿ ಇದೆಯಾ ಎಂದು ಪ್ರಶ್ನಿಸಿದ ಅವರು ರಮಾನಾಥರಯ್ಯವರ ಹಿಂದೂ ವಿರೋಧಿ ನಡೆಯನ್ನ ಖಂಡಿಸುತ್ತೇವೆ ಅಂತ ಹೇಳಿದರು. ಬಂಟ್ವಾಳ ಮಂಡಲದ ಅಧ್ಯಕ್ಷ ಆರ್ ಚಿನ್ನಪ್ಪ ಕೋಟ್ಯನ್, ಪ್ರಧಾನ ಕಾರ್ಯದರ್ಶಿಗಳಾದ ಸುದರ್ಶನ ಬಜ, ಶಿವಪ್ರಸಾದ್ ಶೆಟ್ಟಿ ಮೊದಲಾದವರು ಇದ್ರು. ನಿನ್ನೆ ಉಡುಪಿಯಲ್ಲಿ ಜಿಲ್ಲಾಧಿಕಾರಿಯೊಬ್ಬರು ಇವತ್ತು ಕೇಸರಿ ಧ್ವಜವನ್ನ ಹಾರಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಅದು ನಾವು ತಪ್ಪು ಅಂತ ಎಲ್ಲ ಕಾಂಗ್ರೆಸ್ ಅವರು ಹೇಳಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ಮಾತಾಡ್ತಾನೊಬ್ಬ ಕಾಂಗ್ರೆಸ್ ಪತಾಕೆ ಹಾಕ್ಬೇಕು, ನೀವು ಕಾಂಗ್ರೆಸ್ ಪತಾಕೆ ಹಾಕ್ಬೇಡಿ, ಕೇಸರಿ ಪತಾಕೆಯನ್ನು ಹಾಕ್ಬೇಡಿ, ನೀವು ಹಸಿರು ಪತಾಕೆಯನ್ನು ಹಾಕ್ಬೇಡಿ, ಯಾವುದೇ ಪತಾಕೆಯನ್ನು ಹಾಕ್ಬೇಕು. ದೇವಸ್ಥಾನದ ಕಾರ್ಯಕ್ರಮ, ಆ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರೂ ಸಮಾನವಾದ ಅವಕಾಶ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಲಿ, ಯಾವುದೇ ಬಣ್ಣದ ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾದಂತ ಪತಾಕೆಯಲ್ಲಿ ಯಾರು ಹಾರಿಸ್ತಾರೆ ಅದನ್ನ ನಾವು ಖಂಡಿತವಾಗಿ ಧಿಕ್ಕರಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಉಡುಪಿಯ ಆ ಪರ್ಯಾಯ ಮಠದ ಒಂದು ವಿಶೇಷಗಳು ಬರೀ ನಮ್ಮ ಜಿಲ್ಲೆಗೆ ಸೀಮಿತವಾಗಿರತಕ್ಕಂಥ ಪರ್ಯಾಯ ಅಲ್ಲ, ಇಡೀ ರಾಜ್ಯ ಇಡೀ ದೇಶ ನೋಡುವಂತ ಒಂದು ಹಿಂದೂಗಳ ಒಂದು ದೊಡ್ಡ ಕಾರ್ಯಕ್ರಮ. ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದಕ್ಕೆ ಅಲ್ಲಿ ಭೇಟಿಯನ್ನ ಮಾಡಿ ಆ ದೇವರ ದರ್ಶನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಆದರೆ ಆ ಭಗವಧ್ವಜ ಕೇಸರಿ ಬಾವುಟವನ್ನ ಆರಿಸಬಾರದು, ಅದು ದೇವಸ್ಥಾನ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಎಲ್ಲಿ ಕೂಡ ಅದನ್ನು ಆರಿಸುವಂತ ಕೆಲಸವನ್ನ ಮಾಡಬಾರದು ಅನ್ನುವ ಒಂದು ಉದ್ರೇಕಕಾರಿ ಭಾಷಣವನ್ನ ಸನ್ಮಾನ್ಯ ರಮಾನಾಥರಯ್ಯರು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನ ಪ್ರೀತಿಸಿಕೊಂಡು ಹೋಗುವಂಥದ್ದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಅದನ್ನು ಮಾಡಿ ಕೂಡ ತೋರಿಸಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲರನ್ನು ಕೂಡ ಪ್ರೀತಿಸಿಕೊಂಡು ಹೋಗ್ತೇವೆ ಅಂತ ಅದನ್ನು ಮಾಡಿ ತೋರಿಸಿದ್ದಾರೆ. ಬರೀ ಉಡುಪಿಯಲ್ಲಿ ಭಗವದ್ ಧ್ವಜವನ್ನ ಆರಿಸಿದ್ದಕ್ಕೆ ಅವರು ಅಂತ ಒಂದು ಪ್ರಕ್ರಿಯೆ ಕೊಡುವಂಥದ್ದು ಖಂಡಿತ ತಪ್ಪು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಮೊನ್ನೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ನುವ ವಿಚಾರಗಳು ಬಂದಾಗ ಯಾಕೆ ರಮಾನಾಥರಯ್ಯರು ಮಾತಾಡಲಿಲ್ಲ? ಯಾಕೆ ಅವರಿಗೆ ಗೋಚರ ಆಗಲಿಲ್ಲ? ಯಾಕೆ ಅದು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಬಹುಶಃ ರಮಾನಾಥರಯ್ಯವರು ಇವತ್ತೊಂದು ನಮ್ಮನ್ನೆಲ್ಲ ಎಬ್ಬಿಸಿದ್ದಾರೆ. ಇವತ್ತು ಎಲ್ಲ ಹಿಂದೂಗಳನ್ನು ಅವರು ಎಬ್ಬಿಸಿದ್ದಾರೆ. ಯಾಕಂತಂದ್ರೆ ನಮಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಕೂಡ ಉತ್ತರ ಕೊಡಲಿಕ್ಕೆ ಬರ್ತದೆ. ನಾವು ಹಿಂದೂ ದೇವಸ್ಥಾನದಲ್ಲಿ, ಹಿಂದೂ ದೈವಸ್ಥಾನದಲ್ಲಿ, ಭಜನಾ ಮಂದಿರದಲ್ಲಿ ನಾವು ಕೇಸರಿ ಬಾವುಟವನ್ನ ಹಾಕಿಯೇ ಹಾಕ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಶಾಂತ ರೀತಿಯಿಂದ ಇತ್ತು. ಇವತ್ತು ಸನ್ಮಾನ್ಯ ರಮಾನಾಥರಯ್ಯವರು ಅಶಾಂತಿಯನ್ನು ಸೃಷ್ಟಿ ಮಾಡುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥ ಎಷ್ಟು ಸರಿಯದು? ಇಡೀ ರಾಜ್ಯ ನೋಡ್ತದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುವವರಿಗೆ ಯಾರೀಗ? ಯಾರು ಬೆಂಕಿ ಹಚ್ಚಿದ್ದೀಗ? ಬಿಜೆಪಿಯವರ? ನಮ್ಮ ಸಂಸದರು ಬೆಂಕಿ ಹಚ್ಚಿದಾರ? ನಮ್ಮ ಶಾಸಕರು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಬಹುಶಃ ನಮ್ಮ ರಾಜೇಶ್ ನಾಯ್ಕರವರು ಈ ಭಾಗದಲ್ಲಿ ಶಾಸಕರಾದ ನಂತರ ಒಂದು ರೀತಿಯ ಶಾಂತಿಯ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿ ಸುಮಾರು ವರ್ಷಗಳ ಕಾಲ ಬಂಟ್ವಾಳ ಕ್ಷೇತ್ರದಲ್ಲಿ ಶಾಸಕರಾಗಿ, ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸ್ವಲ್ಪ ಅದರ ಅವರಿಗೆ ನಾಚಿಕೆ ಆಗುವುದಿಲ್ಲ.